ಉಡುಪಿಯ ಮುದರಂಗಡಿಯಲ್ಲಿ ಡೇವಿಡ್ ಡಿಸೋಜಾ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2-3 ತಿಂಗಳ ಹಿಂದೆಯೇ ಡೇವಿಡ್ ಕೊಲೆಗೆ ಸ್ಕೆಚ್ ಮಾಡಲಾಗಿತ್ತು. ಉತ್ತರ ಭಾರತದ ಉದ್ಯಮಿಯಿಂದ ಈ ಒಂದು ಕೊಲೆಗೆ ಯೋಜನೆಯನ್ನು ರೂಪಿಸಲಾಗಿತ್ತು ಅನ್ನುವಂಥದ್ದು ಈಗಾಗಲೇ ಪೊಲೀಸ್ ಅಧಿಕಾರಿ ಅಂದರೆ SP ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಮೊನ್ನೆಯ ದಿವಸ. ಅಂದರೆ ಇದೊಂದು ಒಂದೆರಡು ತಿಂಗಳಿಂದ ನಡೀತಾ ಇತ್ತು, 2-3 ಕೋಟಿ ರೂಪಾಯಿ ಹಣದ ವಿಚಾರಕ್ಕೆ ನಡೆದಿರತಕ್ಕಂತಹ ಘಟನೆ ಅನ್ನುವಂಥದ್ದು. ಈಗ ಒಂದಷ್ಟು ಮಾಹಿತಿಗಳು ಇನ್ನೂ ಕೂಡ ಹೊರಬೀಳ್ತಾ ಇದೆ. ಈಗಾಗಲೇ ಈ ಆರೋಪಿಗಳನ್ನು, ಈ ಕೊಲೆ ಯಾರು ಮಾಡಿದ್ದಾರೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ, ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದಾರೆ. ಈಗ ಇರ್ತಕ್ಕಂತಹ ಪ್ರಮುಖ ವಿಚಾರ, ಈ ಯಾರು ಕೊಲೆ ಮಾಡಲಿಕ್ಕೆ ಈ ಸೂತ್ರಧಾರ ಯಾರಿದ್ದಾನೆ, ಪ್ರಮುಖವಾಗಿ ಸುಪಾರಿ ಕೊಟ್ಟಂತಹ ವ್ಯಕ್ತಿ ಏನಿದ್ದಾನೆ, ಆತನಿಗಾಗಿ ಪೊಲೀಸರು ಈಗಾಗಲೇ ಉತ್ತರ ಭಾರತದಲ್ಲಿ ಬಹಳ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಉತ್ತರ ಭಾರತಕ್ಕೆ ಒಟ್ಟು 3 ತಂಡಗಳು ಸಕ್ರಿಯ ಆಗಿದೆ. ಆರೋಪಿಗಳ ವಿರುದ್ಧ ದಾಖಲಾಗಿರುವ ಪ್ರಕರಣ, ಆರೋಪಿಗಳ ಕ್ರಿಮಿನಲ್ ಹಿನ್ನೆಲೆ, ಬಂಧಿತರ ಚಟುವಟಿಕೆ ಬಗ್ಗೆ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ತಂಡ ಕಾರ್ಯನಿರ್ವಹಿಸ್ತಾ ಇದೆ. ಆರೋಪಿಗಳ ತೀವ್ರ ವಿಚಾರಣೆ ಕೂಡ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ, ಈ ಸೂತ್ರಧಾರ ಏನಿದ್ದಾನೆ ಆತ ತಾನು ಅಷ್ಟು ಈಸಿಯಾಗಿ ಸಿಕ್ಕಿ ಹಾಕಿಕೊಳ್ಳಬಾರದು ಈ ಪ್ರಕರಣದಲ್ಲಿ ಅನ್ನುವಂತಹ ಕಾರಣಕ್ಕೆ ಆತ ಜೈಲಿನಲ್ಲಿರ್ತಕ್ಕಂತಹ ಓರ್ವ ಆರೋಪಿಯ ಮೂಲಕ ಈ ಡೀಲನ್ನು ಮಾಡಿಕೊಂಡಿದ್ದ. ಅಂದರೆ ಈ ಉದ್ಯಮಿ ಡೇವಿಡ್ ಡಿಸೋಜರನ್ನ ಗುಂಡಿಕ್ಕಿ ಕೊಲ್ಲುವ ಬಗ್ಗೆ ಉತ್ತರ ಭಾರತದ ಉದ್ಯಮಿ 2-3 ತಿಂಗಳ ಹಿಂದೆಯೇ ಸ್ಕೆಚ್ ರೆಡಿ ಮಾಡಿ ಒಂದಿಷ್ಟು ಪ್ಲಾನ್ ಮಾಡಿಕೊಂಡಿದ್ದ. ಆ ಬಳಿಕ ಹಂತಕರು ಏನಾದರೂ ಸಿಕ್ಕಿಬಿದ್ರೆ, ಈ ಕೊಲೆ ಮಾಡಲಿಕ್ಕೆ ಬಂದಂತಹ ಹಂತಕರು ಏನಾದರೂ ಸಿಕ್ಕಿಬಿದ್ರೆ ನನ್ನವರೆಗೆ ಈ ವಿಚಾರ ಬರಬಾರ್ದು, ನಾನು ಇದನ್ನು ಮಾಡಿಸಿದ್ದು ಅನ್ನುವಂಥದ್ದು ಗೊತ್ತಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಈತ ಬೇರೆ 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 ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರ ಮೂಲಕ ಈ ಪ್ರಕರಣವನ್ನು, ಅಂದರೆ ಈ ಕೊಲೆ ಮಾಡುವುದಕ್ಕೆ ಒಂದಷ್ಟು ಪ್ಲಾನ್ ರೂಪಿಸಿದ್ದ. ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಜೈಲಿನಲ್ಲಿರ್ತಕ್ಕಂತಹ ಉತ್ತರ ಭಾರತದ ಜೈಲಿನಲ್ಲಿ ಇರ್ತಕ್ಕಂತಹ ಕೈದಿಯೊಬ್ಬ ಏನು ಈಗ ಕೊಲೆ ಮಾಡಿದ್ದಾರೆ, ರಾಜು ಆಗಿರ್ಬೋದು ಅಥವಾ ಇನ್ನಿಬ್ಬರು ಆರೋಪಿಗಳಿದ್ದಾರೆ, ಅವರನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಉತ್ತರ ಭಾರತದ ಜೈಲಿನಲ್ಲಿದ್ದಂತಹ ಒಬ್ಬ ಕೈದಿ. ಆ ಮೂಲಕ ಡೀಲ್ ಕೊಟ್ಟಿದ್ದ, ಆ ಮೂಲಕ ಈಗ ಇವರು ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಿಜವಾಗಿ ಯಾರು ಈ ಪ್ರಕರಣದ ಪ್ರಮುಖ ಸೂತ್ರಧಾರಿ ಅನ್ನುವಂಥದ್ದು ಈ ಆರೋಪಿಗಳಿಗೆ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವರು ಪ್ರೊಫೆಷನಲ್ ಕಿಲ್ಲರ್ಸ್, ಇವರಿಗೆ ಹಣ ಕೊಟ್ಟರೆ ಇವರು ಏನು ಬೇಕಾದರೂ ಮಾಡ್ತಾರೆ ಅನ್ನುವಂಥ ಆರೋಪಿಗಳು ಇವರು. ಹಾಗಾಗಿ ಈಗ ಸದ್ಯ ಆ ಸೂತ್ರಧಾರ ಏನಿದ್ದಾರೆ ಆತನನ್ನು ಈಗಾಗಲೇ ಪೊಲೀಸರು ಒಂದಷ್ಟು ಹಂತದವರೆಗೆ ಆತನ ಮಾಹಿತಿ ಎಲ್ಲ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಇರ್ತಕ್ಕಂಥದ್ದು. ಮತ್ತು ಆರೋಪಿಗಳ ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ಪಡೆದ ಆರೋಪಿಗಳಿಬ್ಬರನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹತ್ಯೆ ಹಿಂದೆ ಯಾರೆಲ್ಲ ಭಾಗಿಯಾಗಿದ್ರು, ಸ್ಥಳೀಯರ ಸಹಕಾರ ಏನಾದರೂ ಇತ್ತ, ಈ ಎಲ್ಲ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ತನಿಖೆಯಾಗ್ತಾ ಇದೆ. ಸದ್ಯ ಪೊಲೀಸರು ಕೂಡ ಉತ್ತರ ಭಾರತದಲ್ಲಿ ಒಂದಷ್ಟು ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಪ್ರಮುಖ ಸೂತ್ರಧಾರಿಗೋಸ್ಕರ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆತನನ್ನು ಕೂಡ ಶೀಘ್ರವಾಗಿ ಬಂಧಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಆರೋಪಿಗಳಿಗೆ ಕೂಡ ಪೊಲೀಸ್ ಕಸ್ಟಡಿಯನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖ ವಿಚಾರ, ಜೈಲಿನಲ್ಲೇ ಕುಳಿತು ಸುಪಾರಿ ಕೊಟ್ಟಿದ್ದಂತಹ ಹಂತಕ ಅನ್ನುವಂಥದ್ದು. ಅಂದರೆ ಜೈಲಿನಲ್ಲಿದ್ದಾಗ ಏನು ಸಂಪರ್ಕ ಇರುವುದಿಲ್ಲ, ಏನಾಗೋದಿಲ್ಲ ಅನ್ನುವಂತಹ ವಿಚಾರಗಳಿರುತ್ತೆ. ಆದರೆ ಇದನ್ನೆಲ್ಲ ಗಮನಿಸುವಾಗ ಜೈಲಿನಲ್ಲಿದ್ದುಕೊಂಡು ಎಲ್ಲವನ್ನ ಮಾಡ್ತಾರೆ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕೊಲೆ ಪ್ರಕರಣವನ್ನು ಪ್ಲಾನ್ ಮಾಡಬೇಕಂತ ಹೇಳಿದ್ರೆ ಆತ ಜೈಲಿನಲ್ಲೇ ಇದ್ದು ಎಲ್ಲವನ್ನ ಮಾಡ್ತಾನೆ ಅಂತ ಹೇಳಿದ್ರೆ ಆತ ಹೊರಗೆ ಇರುವುದಕ್ಕೂ ಜೈಲಿನಲ್ಲಿ ಇರುವುದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಆಗಿದೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಪ್ರಮುಖ ಸೂತ್ರಧಾರನ ಬಂಧನ ಆಗಬೇಕಾಗಿದೆ. ಪೊಲೀಸರು ಈಗಾಗಲೇ ಆ ಒಂದು ಶೋಧ ಕಾರ್ಯದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ.